ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲಾ 317ಡಿ ವ್ಯಾಪ್ತಿಯ ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ಇದರ ವತಿಯಿಂದ ಜಿಲ್ಲಾ ರಾಜ್ಯಪಾಲರ ವಾರ್ಷಿಕ ಭೇಟಿಯ ದಿನದ ಹಿನ್ನೆಲೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಯಿತು. ಮಂಗಳೂರಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಗೀತಾ ಪ್ರಕಾಶ್ ಎ ಹಾಗೂ ಅವರ ಪತ್ನಿ ಲಯನ್ ಡಾಕ್ಟರ್ ಗಾಯತ್ರಿ ಜಿ ಪ್ರಕಾಶ್ ಎ ಅವರನ್ನ ಜಾಯಿಂಟ್ ಸೆಕ್ರೆಟರಿ ಜ್ಯೋತಿ ಚಂದ್ರ ರಚನೀಯ ಪ್ರತಿಭಾ ಮತ್ತು ಟೀಮ್ನ ವಿಶೇಷ ಪ್ರಾರ್ಥನೆಯ ಮೂಲಕ ಸ್ವಾಗತಿಸಲಾಯಿತು. ಇದೇ ವೇಳೆ ಅಂಗವಿಕಲರಿಗೆ ವೀಲ್ಚೇರ್ ಹಾಗೂ ಶ್ರವಣ ಸಾಧನವನ್ನು ವಿತರಿಸಲಾಯಿತು. ನಂತರ ಪೋಲಿಯೋ ಪೀಡಿತರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಬಳಿಕ ಮಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಫ್ ಎವ್ಯಾಲ್ಯೂಯೇಷನ್ ಪ್ರೊಫೆಸರ್ ಪಿಎಲ್ ಧರ್ಮ, ಜೆಇಇ ಹಾಗೂ ನೀಟ್ ಎಕ್ಸಾಮ್ನಲ್ಲಿ ರ್ಯಾಂಕ್ ಗಳಿಸಿದ ಅಫ್ಲಾ, ಆರ್ಕಿಟೆಕ್ಚರ್ ರಚನಾ ಗುರುಪ್ರಸಾದ್ ಅವರನ್ನ ಗೌರವಿಸಲಾಯಿತು. ಈ ವೇಳೆ ಲಯನ್ಸ್ ಕ್ಲಬ್ನ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಗೀತಾ ಪ್ರಕಾಶ್ ಮಾತನಾಡಿ 41 ವರ್ಷಗಳ ಭವ್ಯ ಇತಿಹಾಸವಿರುವ ಲಯನ್ಸ್ ಕ್ಲಬ್ನಲ್ಲಿ ಜಿಲ್ಲಾ ಗವರ್ನರನ್ನ ಪ್ರಾರ್ಥನೆಯ ಮೂಲಕ ಪರಿಚಯ ಮಾಡಿದ್ದು ಖುಷಿ ತಂದಿದೆ ಎಂದರು. ಬಳಿಕ ಲಯನ್ಸ್ ಕ್ಲಬ್ ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡಿದರು. 41 ವರ್ಷಗಳ ಭವ್ಯ ಇತಿಹಾಸವುಳ್ಳ ಈ ಲಯನ್ಸ್ ಕ್ಲಬ್ನಲ್ಲಿ ಒಂದು ಜಿಲ್ಲಾ ಗವರ್ನರ್ ಅನ್ನು ಪಾಠದ ಮೂಲಕ ಪರಿಚಯ ಮಾಡಿದ ಮಹಿಳಾ ತಂಡಕ್ಕೆ ಪ್ರಪ್ರಥಮವಾದ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಆದ್ದರಿಂದ ಇವತ್ತು ಅತ್ಯಂತ ಸರಳವಾಗಿ, ಸಂಪ್ರದಾಯವಾಗಿ, ಅತ್ಯಂತ ಸಂಕ್ಷಿಪ್ತವಾಗಿ ನಮ್ಮನ್ನು ಪರಿಚಯಿಸಿದ್ದೀರಿ. ತುಂಬ ಸಂತೋಷ. ಲಯನ್ಸ್ ಕ್ಲಬ್ ನಿಮಗೆಲ್ಲ ಗೊತ್ತುಂಟು, ಸೇವಾ ಸಂಸ್ಥೆ. ನಾವೆಲ್ಲ ಈ ಸೇವೆ ಮಾಡುವ ಸೇವಕರು. ನಿಮ್ಮೆಲ್ಲರ ಸಹಕಾರದಿಂದ ಈ ಆರಂಭದ ದಿನಗಳು ನಾವು ತರಬೇತಿಗಾಗಿ ಮೀಸಲಾಗಿಟ್ಟಿದ್ದರಿಂದ ವರ್ಚುವಲ್ ಮತ್ತು ಫಿಸಿಕಲ್ ಒಟ್ಟಿಗೆ ನಮ್ಮೆಲ್ಲ PhDಗಳಿಗಾಗಿ ಅಥವಾ ಕ್ಯಾಬಿನೆಟ್ ಸದಸ್ಯರಿಗಾಗಿ ನಾವು ತರಬೇತಿಯನ್ನು ಕೊಟ್ವಿ. ಆದ್ದರಿಂದ ಕೊರೋನಾದ ವಿಶೇಷ ಎಫೆಕ್ಟ್ ನಮಗೆ ಕಾಣಲಿಲ್ಲ. ಈ ವೇಳೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಚಂದ್ರಹಾಸ್ ಕದ್ರಿ, ಕಾರ್ಯದರ್ಶಿ ಭಾರತಿ ವಿ ಶೆಟ್ಟಿ, ಖಜಾಂಚಿ ಪ್ರದೀಪ್ ಕುಮಾರ್ ಶೆಟ್ಟಿ ಹಾಗೂ ವಿವಿಧ ಲಯನ್ಸ್ ಕ್ಲಬ್ಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಕೋರ್ ಕಮಿಟಿಯ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.